ವರ್ಕ್ ಇದರ ಹೆಸರು ಹೇಳೋದಿಲ್ಲ, ಕಂಪನಿದ ಹೆಸರು ಅಂತ ಹೇಳಿದರೆ ಜಾಬ್ ಇದೆ ಅಂತ ಹೇಳಿ ಕರೆಸಿ ಆದಮೇಲೆ ನಮ್ಮನ್ನು ಫುಲ್ ಟ್ರೈನಿಂಗ್ ಎಲ್ಲ ಕೊಟ್ಟು ಬ್ರೈನ್ ವಾಶ್ ಮಾಡಿಸ್ತಾರೆ. ಪೇರೆಂಟ್ಸ್ ಹತ್ರ ಮಾತಾಡಲಿಕ್ಕೆ ಕೊಡೋದಿಲ್ಲ, ಫೋನ್ ಕೊಡೋದಿಲ್ಲ ನಮಗೆ ರೂಮ್ ಫೆಸಿಲಿಟೀಸ್ ಉಂಟು. ಸ್ಟಾರ್ಟಿಂಗ್ ಫೀಸ್ 1500 ತೆಗಿತಾರೆ, ಬಟ್ ರೀಸೆಂಟಾಗಿ 2000 ಜಾಸ್ತಿ ಮಾಡಿದ್ದಾರೆ. ಈಗಂತೆ ಫುಲ್ಲು ಇದು ಅಂದರೆ ಸ್ಟ್ರಿಕ್ಟ್ ಹಿಡಿದಿದ್ದಾರೆ. ಈಗ ಮುಂಚೆ ಆದರೆ ನಮ್ಮನ್ನು ಬಿಡ್ತಿದ್ರು, ಸ್ವಲ್ಪ ಹಿಂದೆ ಹೊರಗೆ ಆಗಲಿ, ಈಗ ಬಿಡೋದಿಲ್ಲ. ಮತ್ತು ಅವರು ಯಾವುದೇ ರೀತಿ ಅಂದರೆ ಹೊರಗೆ ಹೋಗ್ಲಿಕ್ಕಿಲ್ಲ, ಯಾರ ಜೊತೆ ಮಾತಾಡಲಿಕ್ಕಿಲ್ಲ, ಬಿಕಾಸ್ ನಮ್ಮ ಮೈಂಡ್ ಡೈವರ್ಟ್ ಆಗ್ತದೆ ಅಂತ ಹೇಳಿ ಬಿಡೋದಿಲ್ಲ. ಕ್ಲಾಸ್ ಕೊಡುವಂಥದ್ದು, ಟ್ರೈನಿಂಗ್ ಕೊಟ್ಟು ಅವರನ್ನು ಫುಲ್ಲು ಅಂದರೆ ಬ್ರೈನ್ ವಾಶ್ ಮಾಡುವಂಥದ್ದು, ಅವರಿಗೆ ಹಣದ ಆಸೆ ತೋರಿಸುವಂಥದ್ದು. ಬಿಕಾಸ್ ಈಗ ನಮಗೆ ಹಣ ಮಾಡಬೇಕು, ನಮ್ಮ ಸೆಲ್ಫ್ ಪ್ರೂವ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರ್ತದೆ. ಆ ಕಾರಣ ಅವರು ಅದನ್ನು ವೀಕ್ನೆಸ್ ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡುವಂಥದ್ದು. ಆಮೇಲೆ ಹಣ ಸಿಗ್ತದೆ, 30,000 ಸಿಗ್ತದೆ ನಮಗೆ ಸಿಗುವಂಥ. ಕೆಲವರಿಗೆ 15,000, 30,000, ನನಗೆ 30,000 ಅಂತೇಳಿ ಕಳಿಸಿದ್ದು, ನನ್ನ ಫ್ರೆಂಡ್ ಕಳಿಸಿದ್ದು ನನಗೆ. ಆಮೇಲೆ ಟ್ರೈನಿಂಗ್ ಎಲ್ಲ ಕೊಟ್ಟಾದಮೇಲೆ ಪ್ರಾಡಕ್ಟ್ ಪರ್ಚೇಸ್ ಮಾಡುವಂಥ 50,000 ಅಂದರೆ 50,000 ಈಗ ಕೇಳ್ತಾರಲ್ಲ ಸರ್, 50,000 ಅದು ಥರ್ಡ್ ಡೇ ಕೇಳ್ತಾರೆ ನಮಗೆ ಟ್ರೈನಿಂಗಿದು. ಥರ್ಡ್ ಡೇ ಕೇಳಿದಾಗ 50,000 ಹೇಗೆ ನಾವು ಅರೇಂಜ್ ಮಾಡಬೇಕಂತ ಸಹ ಅವರು ಹೇಳ್ತಾರೆ ನಮಗೆ. ಅಂದರೆ ಲ್ಯಾಪ್ಟಾಪ್ ತಗೊಳ್ಳಿಕ್ಕೆ ಉಂಟು ಅಂತೇಳಿ ಪೇರೆಂಟ್ಸ್ ಹತ್ರ ಹೇಳಿ ತಗೋ ಅಂತೇಳಿ ಹೇಳ್ತಾರೆ. ಗೋಲ್ಡ್ ಇಟ್ಟು ತಗೋ ಅಂತ ಸಹ ಹೇಳಿ ಅವರೇ ಸಜೆಷನ್ ಕೊಡ್ತಾರೆ. ಆಫ್ಟರ್ವರ್ಸ್ ನನಗೆ ಅಂದರೆ ಗೋಲ್ಡ್ ಲೋನ್ ಮಾಡಿ ಸಹ ತಗೊಳ್ಳಿ ಅಂತ ಅವರೇ ಹೇಳ್ತಾರೆ ನಮಗೆ. ಅದಾದಮೇಲೆ ನಾವು ಪೇ ಮಾಡಿ ಆದಮೇಲೆ ನಮಗೆ ಪ್ರೆಷರ್ ಹಾಕುವಂಥದ್ದು ಉಂಟು. ಅಂದರೆ ಸ್ಟೂಡೆಂಟ್ಸನ್ನು ಸೇರಿಸಿ ಕಾಂಟ್ಯಾಕ್ಟ್ ಮಾಡಿ ಇನ್ವೈಟ್ ಮಾಡಿ ಅವರನ್ನು ಬರಲಿಕ್ಕೆ ಹೇಳಿ, ಟ್ರೈನಿಂಗಿಗೆ ಬರಲಿಕ್ಕೆ ಹೇಳಿ ಅಂತೇಳಿ ಫೋರ್ಸ್ ಮಾಡೋದು ಸಹ ಉಂಟು. ಕ್ಲಾಸಸ್ ಅಂದರೆ ನಮಗೆ ನೋಟ್ಸ್ ಬರಲಿಕ್ಕೆ ಸಹ ಉಂಟು. ದೆನ್ ಅವರದು ಇವರು ದೇಸಾಯಿ ಅಂತೇಳಿ, ಧೀರಜ್ ದೇಸಾಯಿ, ಫೌಂಡರ್ ಆಫ್ ಬಿಗ್ ಬಿಲ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಮತ್ತು ಅವರದ್ದು ಇನ್ನೊಂದು ಹೆಸರು ವೆಕ್ಸ್ಟಾನ್ ವೆಬ್ಸೈಟ್ ಉಂಟು. ಅದರಲ್ಲಿ ಈಗ ಸ್ಟೇಟ್ ಬ್ಯಾಂಕಲ್ಲಿ ಸಿಗುವ 100 ಪ್ರಾಡಕ್ಟ್ ಎಲ್ಲ ಅವರದಲ್ಲಿ 500 ಅಂದರೆ 4,000, 3,000 ಆಗಿ ಪ್ರಾಡಕ್ಟ್ಸ್. ಯಾವುದು ಸಹ ವರ್ತಿಲ್ಲ ಸರ್, ಪ್ರಾಡಕ್ಟ್ ಯಾವುದು ವರ್ತಿಲ್ಲ. ಫುಲ್ಲು ಫೇಕ್ ಪ್ರಾಡಕ್ಟ್. 2 ಸತಿ ಅಲ್ಲ, 1 ಸತಿ ಯೂಸ್ ಮಾಡಿದ್ರೆ ಹರಿದೋಗ್ತದೆ ಅಂಥದ್ದು. ಮತ್ತು ಸ್ಕಿನ್ ಸಹ ಡ್ಯಾಮೇಜ್ ಆಗುವಂಥದ್ದು ಕಾಸ್ಮೆಟಿಕ್ಸಿಂದ. ಮತ್ತು ಎಲ್ಲ ಸ್ಟೂಡೆಂಟ್ಸನ್ನು ನಾವು ಬರಬೇಕು ಅಂತ ಆಲ್ಮೋಸ್ಟ್ ನನ್ನ ಜೊತೆ ಇದ್ದಾಗ ಇವರು ಎಲೋಷಿಯಸ್ ಮತ್ತು ಕೆನರಾ ಕಾಲೇಜ್ ಸ್ಟೂಡೆಂಟ್ಸ್, ಉಜಿರೆಯಿಂದ ಸ್ಟೂಡೆಂಟ್ಸ್ ತುಂಬ ಮಂದಿ ಇದ್ದರು. ಅವರು ನನಗೆ ವರ್ಕ್ ಬೇಕಾಗಿತ್ತು. ನನ್ನ ಪೇರೆಂಟ್ಸಿಗೆ ನನಗೆ ಸಪೋರ್ಟ್ ಮಾಡುವಂಥ ಒಂದು ಮೈಂಡ್ ಸೆಟ್ ಇತ್ತು. ನನ್ನ ಫ್ರೆಂಡ್ಸ್ ಕರೆದಾಗ 30,000 ಅಂತ ಹೇಳಿದಾಗ ಯಾರಿಗೆ ಸಹ ಅದು ಆಗುವಂಥದ್ದೇ, ಹೋಗಬೇಕು 30,000 ಸಿಗ್ತದೆ, ಅದು ಸಹ ಫೋನಲ್ಲಿ ಆನ್ಲೈನ್ ವರ್ಕ್ ಅಂತ ಹೇಳಿದಾಗ ಯಾರಿಗೆ ಸಹ ಆಗ್ತದೆ. ಸೊ ನಾನು ಒಂದು ಕಾರಣಕ್ಕೆ ಹೋದದ್ದು. ಅಲ್ಲಿ ಹೋದಾಗ ನನಗೆ ಕ್ಲಾಸಲ್ಲೆಲ್ಲ ಕರೆಕ್ಟ್ ಇತ್ತು ಸಹ, ಎಂಥ ಸಹ ಪ್ರಾಬ್ಲಮ್ ಇರಲಿಲ್ಲ. ನಾರ್ಮಲ್ ಥರ್ಡ್ ಡೇ ಬಂದಾಗ ಗೊತ್ತಾಗಿದ್ದು ಒಬ್ಬರನ್ನು ಜಾಯಿನ್ ಮಾಡಿಸೋ ಫಸ್ಟಿಗೆ ಈಸಿ ಅನ್ನಿಸ್ತು. ದೆನ್ ಹೋಗ್ತಾ ಗೊತ್ತಾಯಿತು ನಾನು ಗುಂಡಿಗೆ ಬೀಳೋದಲ್ಲ, ಇನ್ನೊಬ್ಬರನ್ನ ಸಹ ಗುಂಡಿಗೆ ಹಾಕಬೇಕು ನಾನು. ನನ್ನ ದೇಶದಿಂದ ಅವರ ಲೈಫ್ ಹಾಳಾಗ್ತದೆ. ಅವರ ಪೇರೆಂಟ್ಸ್ ಇದ್ದು ಅವರು ಎಷ್ಟು ಭಂಗದಲ್ಲಿರ್ತಾರೆ ಗೊತ್ತಿಲ್ಲ. ಅವರು ಹಣ ತರಬೇಕು, ಅವರು ಹಣ ಕೊಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಆದಮೇಲೆ ನನಗೆ ಹೊರಗೆ ಬಂದಮೇಲೆ ತುಂಬ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಇದರ ಬಗ್ಗೆ ನಾನು ತುಂಬ ಹೇಳಿದ್ದೇನೆ ಸಹ. ಅದಾದಮೇಲೆ ಹಣ ಕೊಟ್ಟಾದಮೇಲೆ ಸಹ ನಾನು ಮಾತಾಡಿದ್ದೇನೆ. ನನಗೆ ರೀಫಂಡ್ ಬೇಕು ಅಂತ ನಾನು ಸ್ಪಾಟಲ್ಲೇ ಕೇಳಿದ್ದೇನೆ. ಬಟ್ ಅವ್ರು ರೀಫಂಡ್ ಆಗೋದಿಲ್ಲ ಅಂತ ಖಂಡಿತವಾಗಿ ಹೇಳಿದರು ನನಗೆ. ರೀಫಂಡ್ ಆಗೋದಿಲ್ಲ ಅಂತ ಹೇಳಿ ಆದಮೇಲೆ ನಾನು ಈ ಡಿಸಿಷನ್ನಿಗೆ ಬಂದದ್ದು. ನಾನು ಸ್ಕ್ರ್ಯಾಚ್ ಮಾಡಿದ್ದೇನೆ, ಹ್ಯಾಂಡ್ ಸ್ಕ್ರ್ಯಾಚ್ ಮಾಡಿದ್ದೇನೆ. ಈ ಸ್ಕ್ರ್ಯಾಚ್ ಮಾಡಿ ಆದಮೇಲೆ ಅವರು ಸಹ ಒಪ್ಪಿಕೊಂಡಿದ್ದಾರೆ, ನಾನು ಸ್ಕ್ರ್ಯಾಚ್ ಮಾಡಿದ್ಮೇಲೆ ಹಣ ಕೊಟ್ಟಿದ್ದು ಅಂತೇಳಿ. ನಾನು ಸ್ಕ್ರ್ಯಾಚ್ ಮಾಡಿ ಆದಮೇಲೆ ನನಗೆ ಹಣ ಸಿಕ್ಕಿದ್ದು, ಫುಲ್ ಅಮೌಂಟ್ ಸಿಕ್ಕಿದ್ದು. ಕೊಟ್ಟಿದ್ದು ನನಗೆ ಸಿಕ್ಕಿದ್ದು. ನನ್ನದು ಒತ್ತಾಯ ಇಷ್ಟೇ, ನಾನು ಈ ಸ್ಟೂಡೆಂಟ್ ಇದನ್ನು ಮಾಡ್ತಿದ್ದಾರಲ್ಲ, ಈ ಕಂಪನಿ ಸಂಪೂರ್ಣವಾಗಿ ನಿಲ್ಲಬೇಕು. ಯಾರು ಸ್ಟೂಡೆಂಟ್ಸ್ ಎಷ್ಟು ಅವರು ಸಹ ಕಷ್ಟದಲ್ಲಿ ಬರೋದು ಸರ್. ಅವರ ಲೈಫ್, ಅವರ ಪೇರೆಂಟ್ಸ್ ಲೈಫ್ ಎಲ್ಲ ಇದು ಮಾಡಿ ಬರೋದು, ಅವ್ರ ಪೇರೆಂಟ್ಸ್ ಕಷ್ಟಕ್ಕೆ. ಇದನ್ನು ಟಾರ್ಗೆಟ್ ಮಾಡೋದು ಎಷ್ಟು, ಎಮೋಷ್ನಲ್ ಟಾರ್ಗೆಟ್ ಮಾಡೋದು ಎಷ್ಟು ಸರಿ. ಅದನ್ನು ಕ್ಲೋಸ್ ಮಾಡಬೇಕು ಅಷ್ಟೇ. ನಮ್ಮ ರಿಕ್ವೆಸ್ಟ್ ಇಷ್ಟು, ಅದನ್ನು ಕ್ಲೋಸ್ ಮಾಡಿಸಿ ಬಿಡಿ ಅಂತ. ಮಹಾರಾಷ್ಟ್ರದಿಂದ ಅಂತ ಹೇಳಿದರು ನಮಗೆ ಸ್ಟಾರ್ಟಿಂಗಲ್ಲಿ. ಅವನ ಓನರ್ ಹೆಸರು ಧೀರಜ್ ದೇಸಾಯಿ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಗಿದೆ. ಬಟ್ ಮಹಾರಾಷ್ಟ್ರದಲ್ಲಿ ಆ ಒಂದು ಫೌಂಡರ್ ಇಲ್ಲವೇ ಇಲ್ಲ, ಫೌಂಡರ್ ಕಂಪನಿ ಸಹ ಇಲ್ಲ. ಫೇಕ್ ಇದು, 100% ಫೇಕ್. ವೆಬ್ಸೈಟಲ್ಲಿ ಅವ್ರದ್ದು MC ಅಂತೇಳಿ ಒಂದು ಪೇಜ್ ಇದೆ, ಪೇಜ್ ಇದೆ. ಅದರಲ್ಲಿ ಗೌರ್ಮೆಂಟ್ ಅಪ್ರೂವಲ್ ಅಂತ ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ. ಅದು ಫೇಕ್, ಅದು ಸಹ ಫೇಕ್. ಅದು ಫೋರ್ಜರಿ ಕಾಪಿ, ಅದು ಫೇಕ್. ಅವರೇ ಕ್ರಿಯೇಟ್ ಮಾಡಿರೋ ಫೇಕ್ ಅದು ಕಾಪಿ. ಒಂದು ಪೇಜ್ ಇಟ್ಕೊಂಡು ಹೇಳುವಂಥದ್ದು ಗೌರ್ಮೆಂಟ್ ಅಪ್ರೂವ್ ಆಗಿದೆ ಅಂತ. ಆ ಒಂದು ಬಿಲಿವ್ ಮೇಲೆ ನಾವು ಹೋಗೋದು. ಗೌರ್ಮೆಂಟ್ ಅಪ್ರೂವ್ ಆಗಿದೆಯಲ್ಲ, ಆ ಒಂದು ಬಿಲಿವ್ ಮೇಲೆ ನಾವು ಹೋಗುವಂಥದ್ದು.
ಒಂದು ವಿಷಯ ಅಂತ ಹೇಳಿದರೆ, ಈಗ ನಾನು ಜಾಯ್ನ್ ಆಗಿದ್ದೇನೆ ಅಂತ ಹೇಳಿದರೆ, ಈಗ ನಾನು ಇನ್ನೊಬ್ಬರನ್ನು ಜಾಯ್ನ್ ಮಾಡಬೇಕು, ಯಾಕಂದರೆ ನನಗೆ ಅರ್ನ್ ಬರಬೇಕು, ಯಾಕಂದರೆ ನಾನು ಹಣ ಹಾಕಿದ್ದು ಒಂದು 50,000 ಹಣ ಹಾಕಿದ್ದೇನೆ ಅಂತ ಹೇಳಿದರೆ ಒಂದು 10 ರೂಪಾಯಿ ಆದರೂ ಬರಬೇಕು ಅಂತ ನಮ್ಮ ಇಂಟೆನ್ಷನ್ ಇರ್ತದೆ. ಅದಕ್ಕೆಂತ ಮಾಡ್ತಿದ್ದಾರೆ ಅಂತ ಹೇಳಿದರೆ, ನಮ್ಮ ಕಾಲೇಜಿನ ವೆಬ್ಸೈಟ್ ಉಂಟು, ಇನ್ಸ್ಟಾಗ್ರಾಮ್ ID ಉಂಟು, ಅದರಲ್ಲಿ ಸ್ಟೂಡೆಂಟನ್ನು ನೋಡಿ ಅದರ ಪ್ರೊಫೈಲಲ್ಲಿ ಅಲ್ಲಿ ಮೆಸೇಜ್ ಮಾಡುವಂಥದ್ದು. ಇವಾಗ ಅವ್ರು ನಮಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ, ಇವನ್ ನನಗೆ ಸಹ ಮೆಸೇಜ್ ಮಾಡಿದ್ದಾರೆ. ಅಂಜಲಿ ಅಂತ ಒಂದು ವಿದ್ಯಾರ್ಥಿ ಅಂತ ಗೊತ್ತಿಲ್ಲ, ಅದು ನನಗೆ ಮೆಸೇಜ್ ಮಾಡಿದ್ದಾರೆ, ಹಾಯ್ ನೀವು ಒಳ್ಳೆ ಕಲಿತಿದ್ದೀರಲ್ಲ, ನೀವು ಕಾಲೇಜಿದೆ. ಆ್ಯಕ್ಚುಲಿ ನಾನು ಕಾಲೇಜಿದ್ದು ಸೆಕ್ರೆಟ್ರಿ, ಸೊ ಅದು ವಿಷಯ ಕೂಡ ಅವರಿಗೆ ಗೊತ್ತಿದೆ, ನಾನು ಕಾಲೇಜು ಸೆಕ್ರೆಟ್ರಿ. ಮತ್ತು ಅವರು ನಿಮಗೆ ಕೆಲಸ ಮಾಡ್ತೇನೆ, ನಿಮಗೆ ನನಗೆ ಕಾಲಿನ 2 to 5ಗೆ ಮಾತ್ರ ಕೆಲಸ ಮಾಡೋದು, ಅದರಲ್ಲಿ 2 hours ಮಾತ್ರ ಕೆಲಸ ಮಾಡೋದು, ನನಗೆ 15,000 ಸ್ಯಾಲ್ರಿ ಉಂಟು, ನೀವು ಸಹ ಬನ್ನಿ ಜಾಯ್ನ್ ಆಗಿ, ನಿಮ್ಮ ಕಾಲೇಜಲ್ಲಿ ಯಾವುದಾದ್ರು ಬೇಕಂದರೆ ಯಾರಿಗಾದರೂ ಕಷ್ಟ ಇದ್ದರೆ ಅವರಿಗೆ ನೀವು ಹೇಳಿ, ಅವರನ್ನು ಜಾಯಿನ್ ಮಾಡಿಸಿ, ಒಳ್ಳೆ ಅರ್ನ್ ಉಂಟು. ಈಗ ನಾನು ಸಹ ಅರ್ನ್ ಮಾಡ್ತಿದ್ದೆ, ನಾನು ಸಹ ಮ್ಯಾಂಗ್ಳೂರಾಗಿ, ಈಗ ನನ್ನ ತಂಗಿ ಸಹ ಇದ್ದಾಳೆ. ಮತ್ತು ಅವರು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ನನ್ನ ತಂಗಿ ಸಹ ನಿಮ್ಮ ಕಾಲೇಜಿಗೆ ಸೇರ್ಲಿಕ್ಕೆ ಅಂತ ಆಸೆ ಉಂಟು ಅಂತ ಹೇಳಿ ನಮ್ಮ ಇದರಲ್ಲಿ ಕೆಲಸ ಮಾಡ್ತಾಳೆ, ನೀವು ಸಹ ಬೇರೆಯವರನ್ನು ಸ್ಟೂಡೆಂಟನ್ನು ನೀವು ಕರ್ಕೊಳ್ಳಿ, ಅಂದರೆ ಬರಲಿಕ್ಕೆ ಹೇಳಿ. ಹಾಗೆ ನನಗಂತಲ್ಲ ತುಂಬ ಜನರಿಗೆ ಇನ್ಸ್ಟಾಗ್ರಾಮಲ್ಲಿ, ಯಾಕಂದರೆ ನಾರ್ಮಲಾಗಿ ಈಗಿನ ಜನರ ಮಕ್ಕಳೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇರುವಾಗ ಯಾವುದು ಮೆಸೇಜ್ ಬಂದರೆ, ಈಗ ನಾರ್ಮಲಾಗಿ ಈಗ ಹುಡುಗಿಯರ ಮೆಸೇಜ್ ಬರ್ತಂದರೆ ಆ್ಯಕ್ಚುಲಿ ಮೆಸೇಜ್ ಮಾಡ್ತಾರೆ, ಹುಡುಗಿಯರಿದ್ರೆ ಸಹ ಹುಡುಗರ ಮೆಸೇಜ್ ಅಂದರೆ ಯಾರ್ದು ಸಹ ಮಾಡ್ತಾರೆ. ಅಂಥ ಇದರಲ್ಲಿ ಕೂಡ ಅವರು ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅದೇ ನಾನು ಹೇಳುವಂಥದ್ದು, ಯಾವುದೇ ಈಗ ಅಂತೇಳಿದರೆ, ಈಗ ನಾನು ಯಾವುದೇ ಇಲ್ಲಿ ಮ್ಯಾಂಗ್ಳೂರಿನವಳಲ್ಲ, ನಾನು ಶಿವಮೊಗ್ಗದವಳೆ. ಆ್ಯಕ್ಚುಲಿ ನಾನು ಇಲ್ಲಿ ಕಲೀಲಿಕ್ಕೆ ಮತ್ತು ನಮ್ಮ ಕಾಲೇಜಲ್ಲಿ ಮಧ್ಯಾಹ್ನ ಮೇಲೆ ಕೆಲಸ ಕೊಡ್ತಾರೆ ಅಂತ ಹೇಳಿದರೆ ಕೆಲಸ ಕೊಡ್ತಾರೆ, ನಾನೊಂದು ಮನೆಗೊಂದು ಹೆಲ್ಪ್ ಮಾಡುವ ಒಂದು ಉದ್ದೇಶಕ್ಕೋಸ್ಕರ ಬಂದದಾಗಿರಬೇಕಿದ್ರೆ ಇಂಥ ಕಂಪನಿಗಳು ಬಂದು ನಮ್ಮನ್ನು ಅಪ್ರೋಚ್ ಮಾಡಬೇಕಾದ್ರೆ ಅಫ್ಕೋರ್ಸ್ ನಾವು ಹೋಗ್ತೇವೆ. ಯಾಕಂತ ಹೇಳಿದರೆ ನಾವು ಅಷ್ಟು ದೂರ ಬಂದಿದ್ದೇವೆ, ಇಲ್ಲಿ ಸ್ಟೇ ಆಗಿರ್ಬೋದು, ಮತ್ತು ನಮಗೆ ಅಲ್ಲಿ ಶಿವಮೊಗ್ಗದಿರುವ ಲೈಫ್ ಮತ್ತು ಮ್ಯಾಂಗ್ಳೂರಲ್ಲಿ ಇರುವ ಲೈಫ್ ತುಂಬ ಚೇಂಜಸ್ ಉಂಟು. ನಾವು ಅಂದರೆ ಇಲ್ಲಿಗೆ ನಾವು ಸೆಟ್ ಆಗಿ ಬಿಡ್ತೇವೆ, ನಾವು ಇಲ್ಲಿರುವಂಥ ಡ್ರೆಸ್ ಆಗಿರ್ಬೋದು ಅಂಥದ್ದನ್ನೆಲ್ಲ ನಮಗೊಂದು ಅಟ್ರಾಕ್ಟ್ ಆಗುವಂಥದ್ದು, ಅಂಥ ಒಂದು ಉದ್ದೇಶಕ್ಕೋಸ್ಕರ ನಾವು ಸೇರ್ತೇವೆ. ಅಂಥದ್ದನ್ನು ನಾವು ಇಲ್ಲಿ ಮ್ಯಾಂಗ್ಳೂರಲ್ಲಿ ನಿಲ್ಲಿಸಲೇಬಾರ್ದು. ಯಾವುದೇ ಒಂದು ವಿದ್ಯಾರ್ಥಿ ಆಗಿರ್ಬೋದು, ಅವ್ರು ಯಾವುದೇ ಒಂದು ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಬರಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ಮಾತ್ರ ಕಾಲೇಜಿಗೆ ಸೇರೋ ಅಂಥದ್ದನ್ನು ಅವರನ್ನು ನೋಡಿ ಅವರನ್ನು ಚೂಸ್ ಮಾಡಿ ಇದನ್ನು ಅಂದರೆ ಅವರ ಕಂಪನಿಗೋಸ್ಕರ ತಗೊಳ್ಳೋದು, ಅದನ್ನು ನಿಜವಾಗಿ ನಾವು ಖಂಡಿಸ್ತೇವೆ. ಇದು ಯಾವುದೇ ಕೂಡ ಸ್ಟೂಡೆಂಟಿಗೆ ಅಥವಾ ಯಾವುದೋ ಒಂದು ಮಕ್ಕಳು, ನಮ್ಮ ಮನೆ ಮಕ್ಕಳಾದರೆ ಸಹ ನಾವು ಯಾವುದೂ ಸಹ ಇದು ಮಾಡೋದಿಲ್ಲ. ಇದನ್ನು ನಾವು ಅದನ್ನು ಮುಚ್ಚಿಸುವ ತನಕ ನಾವು ಹೋರಾಟ ಮಾಡಿಯೇ ಮಾಡ್ತೇವೆ. ಸರಿ, ಈಗಾಗಲೇ ನಾವು ಕಂಪ್ಲೇಂಟನ್ನು ಕದ್ರಿ ಸ್ಟೇಷನಲ್ಲಿ ಕೊಟ್ಟಿದ್ದೇವೆ. ಪೊಲೀಸರ ಸಂಪೂರ್ಣವಾದಂಥ ಬೆಂಬಲ ನಮಗೆ ಸಿಗ್ತಾ ಇದೆ. ಇದು ಕಾನೂನಾತ್ಮಕವಾಗಿ ಹೋಗಬೇಕಾದಂಥ ಹೋರಾಟ. ವಿದ್ಯಾರ್ಥಿಗಳ ಪರವಾಗಿ ಕಾನೂನು ನಿಲ್ಲಬೇಕು. ಇದರಲ್ಲಿ ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿಧಾನಸೌಧ ನಡುಗುವುದೆಂಬಂಥದ್ದನ್ನು ನಾವು ಕೇಳಿದ್ದೇವೆ. ಈಗಲೇ ವಿದ್ಯಾರ್ಥಿಗಳು ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಈ ಒಂದು ಬಲಿಯನ್ನು ನಾವು ನಿಲ್ಲಿಸಬೇಕು. ಬೇರೆ ರಾಜ್ಯದಿಂದ ಬಂದು ಮಂಗಳೂರಿನಲ್ಲಿ ಮಾಡುವಂಥ ಸ್ಕ್ಯಾಮನ್ನು ಇಲ್ಲಿ ನಿಲ್ಲಿಸಬೇಕು. ಯಾಕೆಂತ ಹೇಳಿದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾರ್ಥಿಗಳು ಏನು ಆಗಬೇಕು ಅಂತ ತಿಳ್ಕೊಂಡು ಬಂದಿರ್ತಾರೆ. ಈ ಒಂದು ವಿದ್ಯಾರ್ಥಿಗಳನ್ನು ಮಂಗ ಮಾಡುವಂಥದ್ದು ಇಲ್ಲಿ ನಮ್ಮ ಕುದ್ರೋಳಿಯಲ್ಲಿ ನಡೀತಾ ಇದೆ. ಇದನ್ನು ತನಿಖೆ ಆಗಬೇಕು. ಇದರ ಒಂದು ಲೈಸೆನ್ಸ್ ಏನಿದೆ ಇದು ರದ್ದುಗೊಳ್ಬೇಕು. ಮತ್ತು ನಾವು ಎಂತ ಹೇಳ್ತೇವೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳ ಜೀವನದಲ್ಲಿ ಎಜುಕೇಷನ್ ಸಿಸ್ಟಮ್ ಸರಿ ಇಲ್ಲ ಅಂತ ಹೇಳಿ ಬ್ರೈನ್ ವಾಶ್ ಮಾಡುವಂಥದ್ದು. ಪೇರೆಂಟ್ಸ್ಗಳು ಸರಿ ಇಲ್ಲ, ಪೇರೆಂಟ್ಸ್ಗಳು ಹೊಡಿತಾರೆ, ಪೇರೆಂಟ್ಸ್ಗಳು ನಮ್ಮ ಒಂದು ಬೈತಾರೆ ಎಂಬಂಥ ಮನಸ್ಥಿತಿಯನ್ನು ನಮ್ಮ ಮೇಲೆ ಬ್ರೈನ್ ವಾಶನ್ನು ಮಾಡಿ ಇಲ್ಲಿ ಹಣವನ್ನು ಹಗರಣ ಮಾಡುವಂಥದ್ದನ್ನು ಇಲ್ಲಿ ಒಂದು ಪಿರಮಿಡ್ ಸ್ಕೀಮ್ ನಡೀತಾ ಇದೆ. ಚೈನ್ ಸಿಸ್ಟಮ್ ಬಿಸ್ನೆಸ್ ವೆಕ್ಸಾನ್ ಎಂಬಂಥ ಕಂಪನಿ ನಡೆಸ್ತಾ ಇದೆ. ಈ ಒಂದು ಕಂಪನಿಯ ವಿರುದ್ಧವಾಗಿ ನಾವೆಲ್ಲ ವಿದ್ಯಾರ್ಥಿಗಳಿಂದ ನಿಲ್ತೇವೆ. ಇನ್ನು ಮುಂದೆಯೂ ಕೂಡ ಈ ಒಂದು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮಗೆ ನಾರ್ಮಲ್ ಆಗಿ ನಿಮ್ಮ ಫ್ರೆಂಡ್ಸೇ ಯಾರು ಅಲ್ಲಿ, ನಿಮ್ಮ ಫ್ರೆಂಡ್ಸೇ, ನಿಮ್ಮ ಕ್ಲಾಸಲ್ಲಿದ್ದವರು, ನಿಮ್ಮ ಒಟ್ಟಿಗೆ ಒಂದು ಬೆಂಚಲ್ಲಿದ್ದವರು, ಕಾಲೇಜವರು ಒಂದು ಪೋಸ್ಟರ್ ಥರ ವರ್ಕ್ ಮಾಡ್ತಾ ಇದ್ದಾನೆ ಇನ್ಸ್ಟಾದಲ್ಲಿ, ಸ್ನ್ಯಾಪಲ್ಲಿ, ವಾಟ್ಸಪ್ಪಲ್ಲಿ. ಮತ್ತು ಅವ್ರದ್ದು ಲೈಫ್ ಸ್ಟೈಲನ್ನು ಹಾಕ್ತಾರೆ. ಯಾವ ಥರ ಹಾಕ್ತಾರೆ ಅಂದರೆ, ಅವರು ಜಾಲಿ ಆಗಿದ್ದಾರೆ, ಇದು ಅರ್ನ್ ಮಾಡ್ತಾ ಇದ್ದಾರೆ, ಅವರು ಚಿನ್ನ ತಗೊಂಡ್ರೆ ಏನಾದರೂ ಐಟಮ್ಸ್ ತಗೊಂಡ್ರೆ ಅದನ್ನು ಕೂಡ ಸ್ಟೇಟಸಲ್ಲಿ ಹಾಕ್ತಾರೆ. ತಿನ್ನಲಿಕ್ಕೆ ಹೋದರು ಆ ಥರ ನಿಮಗೆ ಹಾಕ್ತಾರೆ. ಆಗ ಯಾರೇ ನೋಡಿರ್ತಾರಲ್ಲ ಅವರಿಗೆ ಪ್ರತಿಯೊಬ್ಬರಿಗೆ ಒಂದು ಡೌಟ್ ಬರ್ತದೆ, ಇವಳು ಹೇಗೆ ಅರ್ನ್ ಮಾಡ್ತಿದ್ದಾರೆ, ಇವರಿಗೆ ಅಷ್ಟು ಹಣ ಮೆಸೇಜ್ ಮಾಡ್ತೇನೆ. ನಾವು ಕೇಳ್ತಾರೆ, ಎಂತ ಮಾಡ್ತಾಯಿದ್ದೀನಿ ನೀನು? ಆಗ ಅವಳು ಹೇಳ್ತಾಳೆ, ನಾನು ಹೀಗೆ ವರ್ಕ್ ಮಾಡ್ತಿದ್ದೀನಿ, ಎಷ್ಟು ಸಂಬಳ ಅಂತ ಆಗ ಅವಳು ಹೇಳ್ತಾರೆ, ನನಗೆ ಇಷ್ಟಿಷ್ಟು 30,000ವರೆಗೆ ಆಗ್ತದೆ, ಕೆಲವೊಮ್ಮೆ 40,000ವರೆಗೆ ಆಗ್ತದೆ, ಆ ಥರ ಹೇಳ್ತಾರೆ. ಎಂಥ ವರ್ಕ್? ಅದೊಂದು ಕಂಪನಿಯಲ್ಲಿ ಪಾರ್ಟ್ ಟೈಮಾ ಫುಲ್ ಟೈಮಾ? ಕೆಲವೊಬ್ಬರು ಹೇಳ್ತಾರೆ ಫುಲ್ ಟೈಮ್ ಆಗಿ ಮಾಡ್ತಿದ್ದೇನೆ, ಕಾಲೇಜ್ ಡ್ರಾಪ್ ಔಟ್ ಮಾಡಿದ್ದೇನೆ. ಈಗ ಕೆಲವರು ಪಾರ್ಟ್ ಟೈಮ್ ಅಂತ ಹೇಳ್ತಾರೆ. ಹೀಗೆ ನಾವಾಗ ವೇಕೆನ್ಸಿ ಉಂಟು ನಮ್ಮ ಹತ್ರ, ನೀನು ಸ್ಟೂಡೆಂಟ್ ಅಲ್ಲ, ಬರ್ಬೋದಲ್ಲ ನಿನಗೆ ಅಂತ ಕೇಳ್ತಾರೆ. ನೋಡ್ತೇನೆ ಅಂತ ಹೇಳಿ ಟ್ರೈನಿಂಗ್ ಉಂಟು, ಟ್ರೈನಿಂಗಿಗೆ ಬಾ, ಮತ್ತು ನಿನಗೆ ಕೆಲಸ ಏನಂತ ಗೊತ್ತಾಗ್ತದಲ್ಲ ಅಂತ ಹೇಳಿ ಕರೆಸೋದು. ಅಲ್ಲಿ ಫಸ್ಟ್ ಸ್ಟೆಪ್ ಅವ್ರದ್ದು ಜಾಬ್ ಮತ್ತು ಬಿಸ್ನೆಸ್.
ಫಸ್ಟಿಗೆ ನಮಗೆ ಒಂದು ರೂಮಲ್ಲಿ ಹಾಕಿ ಅಲ್ಲಿ ಯಾರ ಹತ್ರ ಮಾತಾಡಲಿಕ್ಕಿಲ್ಲ, ಫೋನ್ ಯೂಸ್ ಮಾಡಲಿಕ್ಕಿಲ್ಲ, ನೀವು ಹೊರಗೆ ಹೋಗೋದಿದ್ರು ನಿಮ್ಮನ್ನು ಯಾರು ಕರ್ಕೊಂಡು ಬಂದಿರ್ತಾರಲ್ಲ ಅವರೊಟ್ಟಿಗೆ ಹೊರಗೆ ಹೋಗಬೇಕು ಅಂತ ಹೇಳಿರ್ತಾರೆ. ಮತ್ತು ಅಲ್ಲಿ ಟ್ರೈನಿಂಗ್ 3 ದಿವಸ ಟ್ರೈನಿಂಗಲ್ಲಿ ಸ್ಟೆಪ್ ವೈಸ್ ಸ್ಟೆಪ್ ಅವರು ಹೇಳುವುದು ನಮ್ಮದೊಂದು ಸಿಸ್ಟಮ್ಯಾಟಿಕ್ ಆದಂತಹ ಒಂದು ಕಂಪೆನಿ, ಗೌರ್ಮೆಂಟ್ ಅಂಡರಲ್ಲಿ ಬರ್ತದೆ ಹಾಗೆ ತೋರಿಸ್ತಾರೆ, ವಿಡಿಯೋ ತೋರಿಸ್ತಾರೆ. ಅದರಲ್ಲಿ ಆ ವಿಡಿಯೋದಲ್ಲಿ ಒಂದಿತ್ತು ಮೋದಿ ಅವರು ಹೇಳೋದು ಈಗ ಅನ್ಎಂಪ್ಲಾಯ್ ಕ್ರಿಯೇಟ್ ಆಗಿದೆ, AI ಬಂದಿದೆ, ಈಗ ಕೆಲಸ ಇಲ್ಲ, ಆ ಥರ ಹೇಳ್ತಾರೆ. ಆ ಥರ ತೋರಿಸಿ ಅವರು ಅವ್ರದ್ದು ಸ್ಟಾರ್ಟ್ ಮಾಡ್ತಾರೆ. ಅವ್ರದ್ದು ಸ್ಟೋರೀಸ್, ನಾನು ಕಷ್ಟದಿಂದ ಬಂದಿದ್ದೆ, ನಾನು ಇಷ್ಟು ಕಷ್ಟಪಟ್ಟು ನಾನೀಗ ಅರ್ನ್ ಮಾಡ್ತೀನಿ, ನನ್ನ ಪೇರೆಂಟ್ಸನ್ನು ಸಾಕ್ತಾ ಇದ್ದೇನೆ, ನನ್ನ ಪೇರೆಂಟ್ಸ್ ಬೇಡ ಹೋಗೋದೇ ಬೇಡ ಅಂತ ಹೇಳಿ ನನ್ನ ಪೇರೆಂಟ್ಸನ್ನು ಈಗ ಅವ್ರು ಖುಷಿಯಲ್ಲಿದ್ದಾರೆ, ಅವರನ್ನು ನಾನೀಗ ಸಾಕ್ತಾ ಇದ್ದೇನೆ, ಈಗ ಯಾವುದೇ ತೊಂದರೆ ಇಲ್ಲದೆ ಇದ್ದೇನೆ, ನಿಮಗೆ ಕೂಡ ಹೀಗೇ ಆಗ್ತದೆ ಟಾರ್ಗೆಟ್ ಮಾಡ್ತಾರೆ. ನಮ್ಮನ್ನು 8 ಗಂಟೆಗೆ ಟ್ರೈನಿಂಗ್ ಉಂಟು, ನೀವು ರೂಮಿಗೆ ಬರಬೇಕಂತ ಹೇಳ್ತಾರೆ. ರೂಮಲ್ಲಿ ಈಗ ಕ್ಲಾಸ್ ಸೆಷನ್ ಇರ್ತದೆ, ಕ್ಲಾಸಲ್ಲಿ ನಮಗೆ ಈ ಬಿಸ್ನೆಸ್ ಅದು ಸ್ವಲ್ಪ ಹೇಳ್ತಾರೆ. ರೂಮಲ್ಲಿ ಬಂದು ಒಬ್ಬೊಬ್ಬರು ಬರೋದು, ನಾನು ಎಷ್ಟು ಕಷ್ಟದಿಂದ ಬಂದಿದ್ದೇನೆ, ನನ್ನ ಪೇರೆಂಟ್ಸ್ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು, ನಾನೇ ದುಡ್ದು ನಾನು ಕಾಲೇಜ್ ಹೋಗ್ತಾ ಇದ್ದೆ, ಹೀಗೆಲ್ಲ ಹೇಳಿದರು. ಸುಮಾರು ಕಟ್ಟುಕಟ್ಟೆ ಹೇಳ್ತಾರೆ ಅಲ್ಲಿ. ಹಾಗೆ ಹೇಳಿ ಕೂಗಿ ನಮ್ಮನ್ನು ಅವ್ರು ಹೆಂಗೆ ಗೊತ್ತುಂಟಾ, ನಾವು ನಂಬಬೇಕು ಅವರ ಎಲ್ಲ ಸ್ಟೋರಿಯನ್ನು ಹೇಳಿ. ಮತ್ತು ಅಲ್ಲಿರೋರು ಮತ್ತು ಚಂದ ಮಾತಾಡೋದು, ನನಗೆ ಹೀಗೆ ಕಷ್ಟ ಇತ್ತು, ನಾನು ಕೂಡ ಬಂದು ಇಲ್ಲಿಗೆ ಸೇರಿದ ಮೇಲೆ ಹೀಗೆ ಆಯಿತು, ಇಷ್ಟು ಅರ್ನ್ ಮಾಡಿದೆ ಅಂತ ತೋರಿಸ್ತಾರೆ. ಅವ್ರ ಹತ್ರ ನೀವು ಯಾವುದೇ ಕ್ವಶನ್ ಕೇಳಿ ಆನ್ಸರ್ ಇಲ್ಲ, ರೀಸನ್ ಉಂಟು, ಹೀಗೆ ಆಗ್ತದೆ, ನಿಮಗೆ ನೆಕ್ಸ್ಟ್ ಗೊತ್ತಾಗ್ತದೆ, ಏನೂ ಇಲ್ಲ, ಟೆನ್ಷನ್ ಇಲ್ಲ, ನಾನು ಕೂಡ ಹೀಗೇ ಅಂದ್ಕೊಂಡು ಬಂದದ್ದು. ನಾನು ಸೇರಿದ ಮೇಲೆ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಿದ್ದಾರೆ, ಹೀಗೆಲ್ಲ ಉಂಟು ಕಂಪನಿ, ಬಾ ಜಾಯ್ನ್ ಆಗುವ ಅಂತಕ್ಕೆ ನಾನು ಹೇಳಿದೆ. ಅದೆಲ್ಲ ಸುಮ್ಮನೆ ಫ್ರಾಡ್ ಆಗಿರ್ಬೋದು, ನೀನು ಹೋಗಬೇಡ. ಇಲ್ಲ, ನನ್ನ ಫ್ರೆಂಡ್ ಒಬ್ಳು ಅಂತ ಹೇಳಿದ್ಲು. ಅದಕ್ಕೆ ನೀನು ನೋಡಿದ್ಯಾ ಕಂಪನಿ ಎಲ್ಲಿರೋದು, ಇಲ್ಲಿ ಬೇರೆ ಸೈಡ್ ಹೇಳಿದ್ಲು ಅವಳು. ಅದು ಪ್ರೊಫೈಲ್ ಎಲ್ಲ ತೋರಿಸಿದ್ಲು, ಈ ಥರ ಉಂಟು ಪ್ರೊಫೈಲು, ನಿಮಗೆ ಗೊತ್ತುಂಟು, ಅವಳ ಫ್ರೆಂಡ್ ಇದ್ದಾಳೆ, ಅವಳ ಕಾಲೇಜಲ್ಲಿ ಪ್ರತಿಯೊಬ್ಬರು ಸುಮಾರು ಜನ ಇದ್ದಾರೆ ಅಂತ ಅವಳ ಅಂಡರಲ್ಲಿ. ಈ ಥರ ಹೇಳಿ ಮಕ್ಕಳಿಗೆ ಎಷ್ಟೋ ಜನ ಹೇಗೆ ಬಂದಿರ್ತಾರೆ ಅಂತ BCA ಕಲಿತು 10,000 12,000 ಸಂಬಳ ಸಿಕ್ಕಿರ್ತದೆ ಫಸ್ಟಿಗೆ. ಅದು ಸಾಕಾಗದೆ ಅವರ ಫ್ರೆಂಡ್ಸ್ ಹೇಳ್ತಾರೆ ನಾವು 30,000 ದುಡಿತೇನೆ ಅಂತ. ಎಂಥ ವರ್ಕ್ ಅಂತ ಕೇಳಿ ಬಂದವರು, ಅದರಲ್ಲಿ ಅದರಲ್ಲಿ ಟೀಚರ್ ಕಲಿತವರು ಇದ್ದಾರೆ. ಅವರು ಪಾಠ ಮಾಡ್ತಾಯಿದ್ರು, ಅವರು ಪಾಠ ಮಾಡಿ ಅದರಲ್ಲಿ ಅರ್ನ ಆಗಲಿಲ್ಲ ಅಂದರೆ ಇಲ್ಲಿಗೆ ಬಂದು ಇಲ್ಲಿ ಸೇರಿ ಇಲ್ಲಿ ಜನಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಮತ್ತು ಅಲ್ಲಿರೋರು ಹೇಗೆ ಮಾತಾಡ್ತಾರೆ ಅಂದರೆ, ಅವರನ್ನು ನೀವು ನಮ್ಮ ಬ್ರೈನ್ ವಾಶ್ ಮಾಡಿದ್ದಾರೆ, ಅವ್ರದ್ದು ಕಂಪ್ಲೀಟ್, ಅವರು ನಂಬಿಬಿಟ್ಟಿದ್ದಾರೆ ಅವರು ಹೇಗಿದ್ದಾರೆ ಅಂತ. ಅಲ್ಲಿಂದ ಹೊರಗೆ ಬರಲಿಕ್ಕೆ ರೆಡಿಯೇ ಇಲ್ಲ. ಇದು ಮೋಸ ಅಲ್ಲ ಕೇಳಿದ್ದೆ, ನಾನೀಗ ಒಬ್ಬಳ ಹತ್ರ ಕೇಳಿದ್ದೆ, ಇದು ಮೋಸ ಅಲ್ಲನಾ, ನೀನು ಹೀಗೆ ಮಾಡೋದು ತಪ್ಪು ಅಲ್ಲನಾ? ಅದಕ್ಕೆ ಅವಳು ಹೇಳಿದ್ದು, ಅದರಲ್ಲಿ ಎಂಥ ಮೋಸ ಉಂಟು, ನೀನು ಎಂತ ಮಾಡ್ತಿದ್ದೀಯ ನಾನು ಅಂತ ಕೇಳಿದೆ. ನನಗೊಂದು ಎಜುಕೇಟೆಡ್ ಇದ್ದಾರೆ, ಹೇಗೆ ಕರೆಯೋದು ಅವರನ್ನಂತ. ಅದಕ್ಕೆ ಅವಳು ಹೇಳಿದ ಒಂದೇ ಮಾತು, ಜಾಬ್ ಉಂಟು ಟ್ರೈನಿಂಗ್ ಉಂಟಂತ ಕರಿ, ನೀನು ಜಾಬ್ ಉಂಟು ಟ್ರೈನಿಂಗ್ ಉಂಟಂತ ಕರಿ, ನೀನೇನು ಮೋಸ ಮಾಡ್ತಾ ಇಲ್ಲ, ಅದರಲ್ಲಿ ಏನು ತಪ್ಪಿಲ್ಲ, ಆ ಥರ ಕರಿ ಅಂತಾನೆ ಕರೆಸೋದು. ಈಗ ನಾನು ಒಬ್ಬಳಿಗೆ ಸುಳ್ಳು ಹೇಳಿ, ನನ್ನೊಬ್ಬ ಸುಳ್ಳು ಹೇಳಿ ಕಲಿಸಿದ್ದಾಳೆ ಅಂದರೆ ನಾನು ಒಂದು 3 ಜನಕ್ಕೆ ಸುಳ್ಳು ಹೇಳಿ ಕಲಿಸಬೇಕು. ಆ ಥರ ಅವ್ರಿಗೆ ಮೋಸ ಮಾಡಿದರೆ ನನ್ನ ಒಪಿನಿಯನ್, ಅವರು ಎಂತ ಅಂದ್ಕೊಳ್ತಾರೆ ನನ್ನ ಬಗ್ಗೆ, ಅದು ಬ್ಯಾಡ್ ಆಗಿ ಹೋಗ್ತದೆ. ಆ ಥರ ಹೀಗೆ ಪ್ರತಿಯೊಂದು ನಿಮ್ಮ ಫ್ರೆಂಡ್ಸ್ ತುಂಬ ಜನ ಇದ್ದಾರೆ, ಇದು ಊರಿನವರು ತುಂಬ ಜನ, ನನಗೆ ಪರಿಚಯದಿದ್ದವರೇ ಒಂದು 10-15 ಜನ ಇದ್ದಾರೆ ಅಲ್ಲಿ ನಾನು ಟ್ರೈನಿಂಗ್ಗೆ ಹೋಗುವಾಗ. ಅಲ್ಲಿ ಟೀಮ್ ಇರ್ತದೆ, ಓಕೆನಾ. ಈಗ ಒಬ್ಬಳು ಬಂದರೆ ಅವಳ ಹಿಂದೆ ಎಷ್ಟು ಒಂದು ಜನ ಇರ್ತದೆ, ಅವಳು ಟೀಮ್ ಕಟ್ತಾಳಲ್ಲ, ಅದರದ್ದೊಂದು ಗ್ರೂಪ್, ಹೀಗೆ ಇನ್ನೊಂದು ಗ್ರೂಪ್, ಹಾಗೆ ಗ್ರೂಪ್ ಇರ್ತದೆ ಅವ್ರದ್ದು. ಆ ಗ್ರೂಪಲ್ಲಿ ಒಂದು 40 ಮೆಂಬರ್ಸ್ ಇರ್ತದೆ. ಈಗ ನಾನು ಒಂದು ವೀಕ್ ಅವ್ರದ್ದು, ಈಗ ಒಂದು ವಾರದಲ್ಲಿ ಒಂದು ಸೆಟ್ ಬರ್ತದೆ ಬ್ಯಾಚ್, ಅವ್ರದ್ದು ಟ್ರೈನಿಂಗ್ ಇಂಟರ್ವ್ಯೂ ಆದಮೇಲೆ ಇನ್ನೊಂದು ಬ್ಯಾಚ್ ಬರ್ತದೆ. ಆ ಥರ ತಿಂಗಳಿಗೆ ಬ್ಯಾಚ್ ಬರ್ತಾ ಹೋಗ್ತದೆ. ಇವರು ಈ ಥರನೇ ಮಾಡಿ ಜನಗಳಿಗೆ. ಅಲ್ಲಿ ಕೆಲವರು ಏನಾದರೂ ಕಾಲೇಜ್ ಬಿಟ್ಟು ಅಲ್ಲೇ ಪರ್ಮನೆಂಟ್ ವರ್ಕ್ ಮಾಡಿದ್ದಾರೆ. ಅಲ್ಲಿ ಒಂದು ಮಾತು ಹೇಳ್ತಾರೆ, ನೀವು ಡಿಗ್ರಿ ಮಾಡಲಿಕ್ಕೆ ಎಂತ ಉಂಟು, ಡಿಗ್ರಿ ಮಾಡಿ ನಾವೇನು ಮಾಡಿದ್ದೇವೆ, ಈ ಬಿಸ್ನೆಸ್ ನೋಡಿ ಎಷ್ಟು ಪ್ರಾಫಿಟ್ ಉಂಟು, ಡಿಗ್ರಿಯಿಂದ ಏನು ಯೂಸ್ ಉಂಟು, ಎಜುಕೇಷನನ್ನು ಯಾವ ಥರ ತೋರಿಸ್ತಾರೆ, ಎಜುಕೇಷನಿಂದ ಏನಾಗೋದಿಲ್ಲ, ಈಗ ಬಂದು ಎಲ್ಲ ಮಾಡ್ತಾರೆ, ಆ ಥರ ತೋರಿಸ್ತಾರೆ, ನಾವು ದುಡಿಬೇಕು ಹೀಗೆ ಹೇಳಿ. ಇಲ್ಲ, ಅದು ಹೇಗೆ, ಅದು ಆಗೋದಿಲ್ಲ, ಆ ಥರ ಎಲ್ಲ ಮಾತಾಡಿದ್ದಾರೆ. ಮೋಸ ಯಾರಿಗೂ ಆಗಬಾರ್ದು ಇನ್ನು, ಯಾಕಂದರೆ ಹೀಗೇ ಎಲ್ಲರೂ ಹಾಗೆಯೇ ಮಾಡ್ತಾ ಹೋದರೆ ಕಲಿಯೋದು ಯಾಕೆ ನಾವು, ಸಿಸ್ಟಮ್ ಯಾಕಿರುವುದು. ಹೀಗೆ ಎಷ್ಟು ಜನ ದುಡಿಬೋದು ಸರ್, ಇದು ಕಂಪನಿ ಇರುವವರೆಗೂ ಮಾತ್ರ. ಕಂಪನಿ ಹೋದರೆ ಎಲ್ಲರೂ ಹೋಗ್ತಾರೆ ಅಲ್ಲಿಂದ.